ಸಿಬ್ಬಂದಿಗಳ ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಯೊಬ್ಬರು ತೋರಿದಂಥ ದುರ್ವರ್ತನೆ ಮಂಗಳೂರಿನ ಆರೋಗ್ಯ ಇಲಾಖೆಯ ಅಧಿಕಾರಿಯೊಬ್ಬರು ತನ್ನ ತನ್ನ ಇಲಾಖೆಯ ಅಲ್ಲಿ ಇರುವಂಥ ಮೇ ಬಿ ಕಾಂಟ್ರಾಕ್ಟ್ ಬೇಸಿಸ್ ಅಧಿಕಾರಿ ಏನು ಸಿಬ್ಬಂದಿಗಳ ಜೊತೆಗೆ ಮಹಿಳಾ ಸಿಬ್ಬಂದಿಗಳ ಜೊತೆಗೆ ತುಂಬ ಏನು ಅಸಭ್ಯವಾಗಿ ವರ್ತಿಸಿರುವಂಥ ಮತ್ತು ಅವರ ಜೊತೆಗೆ ಚೆಲ್ಲಾಟವಾಡಿರುವಂಥ ಮತ್ತು ಏನು ಅವರನ್ನು ಬಳಸಿಕೊಂಡು ಫೋಟೋಗಳನ್ನು ತೆಗೆದುಕೊಂಡಿರುವಂಥ ಕಚೇರಿಯಲ್ಲಿ ಇರುವಂಥ ಸಮಯದಲ್ಲಿ ಕಚೇರಿಯ ಅಂದರೆ ದಿನದ ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ತೋರಿದಂಥ ದುರ್ವರ್ತನೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಮಹಿಳಾ ಸಿಬ್ಬಂದಿಗಳ ಜೊತೆಗೆ ಚೆಲ್ಲಾಟದ ನೆಪದಲ್ಲಿ ಅವರಿಗೆ ಏನು ಅವರನ್ನು ಒಂಥರ ದೌರ್ಜನ್ಯ ಎಸಗಿದಂಥ ಘಟನೆ ಇದರ ಫೋಟೋ ವಿಡಿಯೋಗಳೆಲ್ಲ ಆಲ್ರೆಡಿ ಏನು ವೈರಲ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯೊಂದನ್ನು ಕೊಟ್ಟಿದೆ. ಡಾಕ್ಟರ್ ರತ್ನಾಕರ್ ಅವರು ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಡಾಕ್ಟರ್ ರತ್ನಾಕರ್ ಜಿಲ್ಲಾ ಕಾರ್ಯಕ್ರಮಾಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಾಧಿಕಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ರತ್ನಾಕರ್ ಇವರೇನು ಜಿಲ್ಲಾಡಳಿತದ ಸ್ಪಷ್ಟೀಕರಣ ಏನಂತ ಹೇಳಿದ್ರೆ, ಅದೇನೋ ಮಾಧ್ಯಮಗಳಲ್ಲಿ ಬಂತಂತೆ ಅವರು ವೆನ್ಲಾಕ್ ಆಸ್ಪತ್ರೆ ವೈದ್ಯರು ಅಂತ. ಹಾಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸ್ಪಷ್ಟನೆ ಕೊಟ್ಟಿದೆ. ಅವರೇನು ವೆನ್ಲಾಕ್ ಆಸ್ಪತ್ರೆಯ ಅಧಿಕಾರಿ ಅಲ್ಲ. ಸದರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅಲ್ಲ. ಸದರಿ ಅಧಿಕಾರಿ ಅಂತ ಹೇಳಿದ್ರೆ ಡಾಕ್ಟರ್ ರತ್ನಾಕರ್ ಹಾಗೂ ಮಹಿಳಾ ಸಿಬ್ಬಂದಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಅಧೀನದ ಸಿಬ್ಬಂದಿಗಳು. ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಲ್ಲಿ ಮೇ ಬಿ ಕಾಂಟ್ರಾಕ್ಟ್ ಬೇಸಿಸ್ಗೆ ಕೆಲಸ ಮಾಡ್ತಾ ಇರುವಂಥವರು ಇವರ್ಯಾರು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಕೂಡ ಅಲ್ಲ, ಸಿಬ್ಬಂದಿಗಳು ಕೂಡ ಅಲ್ಲ ಅನ್ನುವಂಥದ್ದು ಜಿಲ್ಲಾಡಳಿತದ ಒಂದು ಸ್ಪಷ್ಟನೆ. ಮತ್ತು ಇನ್ನೊಂದು ಸ್ಪಷ್ಟನೆ ಏನಂತ ಹೇಳಿದ್ರೆ, ಅವರನ್ನು ಈಗಾಗಲೇ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ಅವರನ್ನು ಅಮಾನತು ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಂದರೆ ಜಿಲ್ಲಾ ಆರೋಗ್ಯ ಇಲಾಖೆಯವರು ಅವರು 8ನೇ ತಾರೀಕಿಗೆ ಅವರನ್ನು ಅಮಾನತು ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟೀಕರಣದ ಮೂಲಕ ತಿಳಿಸಿದ್ದಾರೆ. ಸೊ ಹಾಗಾಗಿ ಇಲಾಖೆಯವರ ಮನವಿ ಇಷ್ಟೇ, ಸಾರ್ವಜನಿಕರು ತಪ್ಪು ತಿಳಿಯಬಾರದು. ಡಾಕ್ಟರ್ ರತ್ನಾಕರ್ ಅವರು ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಸರಕಾರಿ ಆಸ್ಪತ್ರೆಯ ವೈದ್ಯರು ಅಲ್ಲ. ಡಾಕ್ಟರ್ ರತ್ನಾಕರ್ ಅವರು ಜಿಲ್ಲಾ ವೆನ್ಲಾಕ್ ಸರಕಾರಿ ಆಸ್ಪತ್ರೆ ವೈದ್ಯರು ಅಲ್ಲ. ಇದು ಒಂದು ವಿಚಾರ. ಜೊತೆಗೆ ಈ ಅವರ ಫೋಟೋದಲ್ಲಿರುವಂಥ ಮಹಿಳಾ ಸಿಬ್ಬಂದಿಗಳು ಕೂಡ ಜಿಲ್ಲಾ ವೆನ್ಲಾಕ್ ಸರಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಅಲ್ಲ. ಬಟ್ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು. ಮತ್ತು ಈ ಡಾಕ್ಟರ್ ಅವರು ಯಾವುದೋ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಧಿಕಾರಿಯಾಗಿದ್ದಾರೆ. ಏನು ಕಾರ್ಯಕ್ರಮ ಮಾಡ್ತಾ ಇದ್ರು ದೇವರೇ ಬಲ್ಲ. ಸರಿ, ಈಗ ನಾವು ಮುಂದಿನ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಅವರನ್ನು ಸಸ್ಪೆಂಡ್ ಮಾಡಿ ನಾನು ಈಗಾಗಲೇ ಹೇಳಿದೆ 8ನೇ ತಾರೀಕಿಗೆ ಇಲಾಖೆ ಏನು ಆದೇಶ ಹೊರಡಿಸಿದೆ ಅಂತ. ಆ ಸಸ್ಪೆನ್ಷನ್ ಆರ್ಡರ್ ಇದೆ. ಡಾಕ್ಟರ್ ರತ್ನಾಕರ್ ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಷ್ಠರೋಗ ನಿವಾರಣಾಧಿಕಾರಿ. ಇಲಾಖೆಯವರೇ ಹೇಳಿರುವಂಥದ್ದು, ಕರ್ನಾಟಕ ಸರ್ಕಾರದ ಸುತ್ತೋಲೆಯಲ್ಲಿ ಹೇಳಿರುವಂಥದ್ದು. ಅವರು ಕುಷ್ಠರೋಗ ನಿವಾರಣಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತು ಇವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮಹಿಳಾ ಸಿಬ್ಬಂದಿಗಳಿಗೆ ಲೈಂಗಿಕ ಕಿರುಕುಳ, ದೌರ್ಜನ್ಯ ಆಗ್ತಿರೋ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಹಿಳಾ ಆಂತರಿಕ ದೂರು ಸಮಿತಿ ದೂರು ಪಡೆದಿತ್ತು. ಈ ದೂರನ್ನು ಆಧರಿಸಿ ಮಹಿಳಾ ಆಂತರಿಕ ದೂರು ಸಮಿತಿಯು ತನಿಖೆಯನ್ನು ನಡೆಸಿದೆ. ತನಿಖೆಯಲ್ಲಿ ಹಾಜರಾದ ಮಹಿಳಾ ಸಿಬ್ಬಂದಿಗಳು ನೀಡಿರುವ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ ಸಮಿತಿಯು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿಯವರ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳಾ ಸಿಬ್ಬಂದಿಗಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡೆಯದಂತೆ ಕ್ರಮ ವಹಿಸಲು ಕೋರಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ
ಏನು ತಡೆಗಟ್ಟುವ ಅಧಿನಿಯಮ 2013 ಪ್ರಕಾರ ವೈದ್ಯಾಧಿಕಾರಿಯ ಮೇಲೆ ಶಿಸ್ತು ಕ್ರಮಕ್ಕಾಗಿ ಶಿಫಾರಸು ಮಾಡಿ ಸಲ್ಲಿಸಿರುವ ತನಿಖಾ ವರದಿಯನ್ನು ಜಿಲ್ಲಾಧಿಕಾರಿಗಳು ಪೂರಕ ದಾಖಲಾತಿ ಒಂದಿಗೆ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸೊ ಈಗ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಪೂರಕವಾಗಿ ವರದಿಯನ್ನು ಕೊಟ್ಟಿರ್ತಾರೆ. ಡಾಕ್ಟರ್ ರತ್ನಾಕರ್, ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಇವರ ಕರ್ತವ್ಯ ನಿರ್ಲಕ್ಷ್ಯತೆಯು ಗಂಭೀರ ಸ್ವರೂಪದ್ದಾಗಿದ್ದು ಸರ್ಕಾರಿ ನೌಕರರಿಗೆ ತಕ್ಕುದಲ್ಲದ ರೀತಿಯಲ್ಲಿ ನಡೆದುಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಇವರ ವಿರುದ್ಧ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ಅಧಿನಿಯಮ 2013 ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮ 1957 ಅನ್ವಯ ಶಿಸ್ತು ಕ್ರಮವನ್ನು ಕೈಗೊಳ್ಳಲು ನಿರ್ಣಯಿಸಲಾಗಿದೆ. ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತುಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. ಅವರನ್ನು ಇಮಿಡಿಯೇಟ್ ಆಗಿ ಅವರನ್ನು ಅಮಾನತುಪಡಿಸಿದೆ ಅಂತ ಈ ಒಂದು ಸರ್ಕಾರದ ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಮೇಲಿನ ಪ್ರಸ್ತಾವನೆಯಲ್ಲಿ ಡಾಕ್ಟರ್ ರತ್ನಾಕರ್ ಅವರನ್ನು ಅಮಾನತು ಮಾಡಲಾಗಿದೆ. ಅಮಾನತು ಅವಧಿಯಲ್ಲಿ ವೈದ್ಯಾಧಿಕಾರಿಯ ನಿಯಮಾನುಸಾರ ಜೀವನಾಧಾರ ಭತ್ಯೆಗೆ ಅರ್ಹರಾಗಿರುತ್ತಾರೆ ಮತ್ತು ಅಮಾನತಿನ ಅವಧಿಯಲ್ಲಿ ಸದರಿಯವರು ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿಯನ್ನು ಪಡೆಯದೆ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗುವಂತಿಲ್ಲ ಅಂತ ವಿಚಾರವನ್ನು ಈ ಒಂದು ಸುತ್ತೋಲೆಯಲ್ಲಿ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರು ಹೊರಡಿಸಿರುತ್ತಾರೆ. ಸೊ ಇವರನ್ನು ಅಮಾನತು ಮಾಡಿದ್ದೇವೆ ಅಂತ. ಆಯ್ತು, ಅವರು ಅಮಾನತು ಮಾಡಿದ್ರು. ಈ ಫೋಟೋಗಳೆಲ್ಲ ರಿಲೀಸ್ ಆಗಿದೆಲ್ಲ, ಈ ಹೆಣ್ಮಕ್ಳದ್ದು ಪಾಪ ಭವಿಷ್ಯವೇನು? ಈ ಆರೋಗ್ಯ ಅಧಿಕಾರಿ ಏನು ಮಾಡ್ತಾರೆ? ಅದು ಸರ್ಕಾರ ಏನು ಮಾಡುತ್ತೆ? ಸರ್ಕಾರನೇ ಹೇಳಬೇಕು ಮತ್ತು ಈ ಆರೋಗ್ಯ ಅಧಿಕಾರಿಯವರೇ ಹೇಳಬೇಕು. ನಾನು ಕೊನೆಯದಾಗಿ